ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನವೆಂಬರ್ 20ರಂದು ದೇವಳದ ತಂತ್ರಿ ಬ್ರಹ್ಮಶ್ರೀ ವೇದಮೂರ್ತಿ ಕುಂಟಾರು ರವೀಶ್ ತಂತ್ರಿಯವರ ಮಾರ್ಗದರ್ಶನದಲ್ಲಿ ವೇದಮೂರ್ತಿ ಶ್ರೀಧರ್ ತಂತ್ರಿಯವರ ನೇತೃತ್ವದಲ್ಲಿ ಪೂಕರೆ ಉತ್ಸವ ವಿಜೃಂಭಣೆಯಿಂದ ನಡೆಯಿತು. ನಂದಿ ಮುಖವಾಡ ಧರಿಸಿದ ಎರಕುಳ ದೈವಗಳೊಂದಿಗೆ ದೇವರ ಉತ್ಸವ ಬರುವುದೇ ವಿಶೇಷ. ಸಂಜೆ ದೇವರು ಉತ್ಸವ ಸವಾರಿಗೆ ದೇವಳದ ಪಶ್ಚಿಮ ದ್ವಾರದಿಂದ ಹೊರಟು ಪೇಟೆ ಸವಾರಿಯಲ್ಲಿ ನಂದಿಯ ಮುಖವಾಡ ಧರಿಸಿದ ಎರಕುಳ ದೈವದ ಜೊತೆಗೆ ನೆಲ್ಲಿಕಟ್ಟೆಯಲ್ಲಿರುವ ಪೂಕರೆಕಟ್ಟೆಗೆ ಆಗಮಿಸುವ ಸಂಪ್ರದಾಯ. ಶ್ರೀದೇವರ ಉತ್ಸವ ಪೂಕರೆಕಟ್ಟೆಯಿಂದ ದೇವಳದ ಗದ್ದಿಯನ್ನ ನೋಡಿದ ಬಳಿಕ ಕಟ್ಟೆಯಲ್ಲಿ ವಿರಾಜಮಾನವಾದರು. ವೇದಮೂರ್ತಿ ಶ್ರೀಧರ್ ತಂತ್ರಿ ಮತ್ತು ಪ್ರಧಾನ ಅರ್ಚಕ ವೇದಮೂರ್ತಿ ವಸಂತ ಕಿದಿಲಾಯ ಅವರು ಮೂಲ ನಾಗಸನ್ನಿಧಿಗೆ ತೆರಳಿದರು. ತಂತ್ರಿಯವರು ಪೂಕರೆ ಗದ್ದೆಗೆ ಪ್ರಾರ್ಥನೆ ಮಾಡಿದರು. ಪ್ರಧಾನ ಅರ್ಚಕ ವೇದಮೂರ್ತಿ ವಸಂತ ಕಿದಿಲಾಯ ಅವರು ನಾಗತಂಬಿಲ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಪೂಕರೆ ಸಿದ್ಧಪಡಿಸಿದ ಸ್ಥಳದಲ್ಲಿ ಹಿರಿಯರಾದ ಕಿಟ್ಟನಗೌಡರು ನುಡಿಗಟ್ಟಿನೊಂದಿಗೆ ಪ್ರಾರ್ಥಿಸಿದರು. ಪೂಕರೆ ಉತ್ಸವಕ್ಕೆ ಸಂಬಂಧಿಸಿದವರು ದೇವರ ಮಾರುಗದ್ದೆ ಮತ್ತು ಬಾಕಿದ ಮಾರುಗದ್ದೆಯಲ್ಲಿ ಪೂಕರೆ ಇಟ್ಟು ಪ್ರಾರ್ಥನೆ ಮಾಡಿದರು. ಬಳಿಕ ಪೂಕರೆ ಕಟ್ಟೆಯಲ್ಲಿ ಶ್ರೀದೇವರಿಗೆ ದೀವಟಿಗೆ ಪ್ರಣಾಮ್, ಕಟ್ಟೆ ಪೂಜೆ ನಡೆದು ಸಿಯಾಳ ವಿತರಣೆ ನಡೆಯಿತು. ಈ ಸಂದರ್ಭದಲ್ಲಿ ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೇಶವ್ ಪ್ರಸಾದ್ ಮುಳಿಯಾ, ಶೇಖರ್ ನಾರಾವಿ, ಡಾ ಸುಧಾ ಎಸ್ ರಾವ್, ರಾಮದಾಸ್ ಗೌಡ, ರವೀಂದ್ರನಾಥ ರೈ ಬಳ್ಳಮಜರು, ಬಿ ಐತಪ್ಪ ನಾಯ್ಕ್, ರಾಮಚಂದ್ರ ಕಾಮತ್, ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ, ಕಚೇರಿ ವ್ಯವಸ್ಥಾಪಕ ಹರೀಶ್ ಶೆಟ್ಟಿ, ಪೂಕರೆಕಟ್ಟೆಯ ಸೇವೆ ಮಾಡುತ್ತಿರುವ ಕೆವಿ ಪೈ ಮತ್ತು ಬಾಲಕೃಷ್ಣ ಪೈ, ವ್ಯವಸ್ಥಾಪನಾ ಸಮಿತಿ ಮಾಜಿ ಅಧ್ಯಕ್ಷ ಎನ್ ಸುಧಾಕರ್ ಶೆಟ್ಟಿ, ಮಾಜಿ ಆಡಳಿತ ಮುಕ್ತೇಸರ ಎನ್ಕೆ ಜಗನ್ನಿವಾಸ್ ರಾವ್, ಮಾಜಿ ಮುಕ್ತೇಸರ ಚಿದಾನಂದ ಬೈಲಾಡಿ, ರಮೇಶ್ ಬಾಬು, ನಗರಸಭಾ ಸದಸ್ಯರಾಗಿರುವ ದೇವಳದ ವಾಸ್ತು ಇಂಜಿನಿಯರ್ ಪಿಜಿ ಜಗನ್ನಿವಾಸ್ ರಾವ್, ದೇವಪ್ಪ ನೋಂಡ, ಮಾಜಿ ಪುರಸಭೆ ಅಧ್ಯಕ್ಷ ರಾಜೇಶ್ ಬನ್ನೂರು, ರತ್ನಾಕರ ನಾಯ್ಕ್, ರಾಮಚಂದ್ರ ಕಾಟೆ, ಶ್ರೀಧರ್ ಪಟ್ಲ, ಯು ಲೋಕೇಶ್ ಹೆಗ್ಡೆ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ಶುಭಾರಂಭಗೊಂಡಿದೆ ಆಶೀರ್ವಾದ್ ಫರ್ನಿಚರ್. ಎಲ್ಲಾ ಬಗೆಯ ಫರ್ನಿಚರ್ ಐಟಂಗಳ ಬೃಹತ್ ಶೋರೂಮ್. ಮರ, ಸ್ಟೀಲ್, ಪ್ಲಾಸ್ಟಿಕ್ ಫರ್ನಿಚರ್ಗಳು, ದೇವರ ಮಂಟಪ, ಕುಶನ್ ಸೋಫಾ, ಕಬೋರ್ಡ್ ಮತ್ತು ಎಲ್ಲಾ ರೀತಿಯ ಪೀಠೋಪಕರಣಗಳ ಅಮೋಘ ಸಂಗ್ರಹ. ಗ್ರಾಹಕರಿಗೆ ಶುಭಾರಂಭ ಮತ್ತು ಹಬ್ಬಗಳ ಕೊಡುಗೆ. 10ರಿಂದ 30% ವರೆಗೆ ಕಡಿತ, ಜೊತೆಗೆ ಖಚಿತ ಉಡುಗೊರೆಗಳು. ಸುಗಮ ಖರೀದಿಗೆ ಸುಲಭ ಕಂತುಗಳ ಯೋಜನೆ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ. ಸಂಪರ್ಕಿಸಿ ಆಶೀರ್ವಾದ್ ಫರ್ನಿಚರ್, ಹೋಟೆಲ್ ಸಂತೃಪ್ತಿ ಹಿಂಭಾಗ, ಸಚಿನ್ ಆರ್ಕೆಟ್, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಕಾಂಟ್ಯಾಕ್ಟ್ 9845304532, 9035131118. ಶ್ರೀರಾಮನಾಥ ಫರ್ನಿಚರ್, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು.